ಹಲೋ, ನಮಸ್ತೆ ಎಲ್ರಿಗೂ. ಎಷ್ಟೇ ಬಿಸಿಲಿಗೆ ಓಡಾಡಿದ್ರು ಮುಖ ಕಪ್ಪಾಗಬಾರ್ದು, ಚೆನ್ನಾಗಿರಬೇಕು ಅಂತ ಇದ್ರೆ ನೀವು ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ಳೇಬೇಕು. ನಾನು ಆ್ಯಕ್ಚುಲ್ ಆಗಿ ಲ್ಯಾಕ್ಮೆ ಅವ್ರದ್ದು 925 ಸನ್ ಎಕ್ಸ್ಪರ್ಟ್ ಸೂಪರ್ ಮ್ಯಾಟ್ ಸನ್ಸ್ಕ್ರೀನ್ ಲೋಷನ್ ಅಂತ ಬರುತ್ತೆ. ಇದನ್ನ ಉಪಯೋಗ ಮಾಡ್ತೀನಿ. ಇದಕ್ಕೆ ತುಂಬ ಒಳ್ಳೆಯ ಫೀಡ್ಬ್ಯಾಕ್ ಇದೆ. ಆಯಿಲ್ ಸ್ಕಿನ್ ಅವ್ರಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಆಯಿಲ್ ಸ್ಕಿನ್ ಮತ್ತು ಕಾಂಬಿನೇಷನ್ ಸ್ಕಿನ್ ಅವ್ರಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಡ್ರೈ ಸ್ಕಿನ್ ಅವರು, ನಾರ್ಮಲ್ ಸ್ಕಿನ್ ಅವರು ಹಚ್ಬೋದು. ಆದರೆ ಹಚ್ಚೋಕ್ಕಿಂತ ಮುಂಚೆ ಸ್ವಲ್ಪ ಸ್ಕಿನ್ನನ್ನು ನೀವು ಮಾಯ್ಶ್ಚರೈಸ್ ಮಾಡ್ಕೋಬೇಕು. ಯಾವುದಾದ್ರೂ ಮಾಯ್ಶ್ಚರೈಸರ್ ಉಪಯೋಗ ಮಾಡಿಕೊಂಡು ಡೇ ಕ್ರೀಮ್ ಹಾಕುವಂಥ ಅಭ್ಯಾಸ ಇದ್ದರೆ ಡೇ ಕ್ರೀಮನ್ನು ಅಪ್ಲೈ ಮಾಡಿ ಕೊನೆಗೆ ಈ ಸನ್ಸ್ಕ್ರೀನ್ ಲೋಷನನ್ನು ಹಚ್ಚುವಂಥದ್ದು. ಇದು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಪ್ರೊಟೆಕ್ಷನ್ ಕೊಡುತ್ತೆ. ಆದರೆ ನೀವು ಜಾಸ್ತಿ ಬಿಸಿಲಿರುವಂಥ ಏರಿಯಾದಲ್ಲಿ ಓಡಾಡೋರಾಗಿದ್ದರೆ ನೀವೇನು ಅಂತಂದರೆ ಅಟ್ಲೀಸ್ಟ್ ಒಂದು 5 ಗಂಟೆಗೊಂದ್ಸರಿ ಮತ್ತೆ ರೀಅಪ್ಲೈ ಮಾಡಬೇಕು. ಈ ಕ್ರೀಮನ್ನು ಏನಾದರೂ ನೀವು ಪರ್ಚೇಸ್ ಮಾಡಬೇಕು ಅಂತಿದ್ರೆ ಇದರ ಲಿಂಕನ್ನು ನಾನು ಈ ವಿಡಿಯೋದಲ್ಲಿ ಹಾಕಿರ್ತೀನಿ. ಇದರ ಹೆಸರನ್ನು ಕೂಡ ಬರೆದಿರ್ತೀನಿ. ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು. ಒಂದು 300 ರೂಪೀಸ್ ಇದೆ. ಇದರಲ್ಲಿ SPF 30 PA ಇರುತ್ತೆ. ಲೈಟ್ ಬಿಸಿಲು ಇರೋ ಕಡೆ ಇದು ಓಕೆ. ನಮಗೆ ಬ್ಯಾಂಗ್ಳೂರ್ ಅಂತ ಕಡೆ ಓಕೆ. ತುಂಬ ಜಾಸ್ತಿ ಬಿಸಿಲಿದೆ ಅಂತಂದರೆ ನೀವು ಇದೇ ಕ್ರೀಮಲ್ಲಿ 50 PA ಅಂತ ಬರುತ್ತೆ, PA++ ಅಂತ ಬರುತ್ತೆ, ಅದನ್ನ ತಗೋಬಹುದು. ಅಂದರೆ SPF 50 PA+++ ಅಂತ ಬರುತ್ತೆ, ಅದನ್ನ ತಗೋಬಹುದು. ನಾರ್ಮಲ್ ಆಗಿ ಬಿಸಿಲಿರೋ ಕಡೆ ಇದು ಆರಾಮ್ಸೆ ಸಾಕು. ಆದರೆ ಯಾವುದೇ ಕಾರಣಕ್ಕೆ ಯಾವುದಾದ್ರೂ ಒಳ್ಳೆಯ ಸನ್ಸ್ಕ್ರೀನ್ ಲೋಷನ್ ಹಚ್ಚದೆ ನೀವು ಮನೆಯ ಹೊರಗಡೆ ಕಾಲು ಹಾಕೋದೇ ಬೇಡ. ತುಂಬ ಬೇಗ ಟ್ಯಾನ್ ಆಗುತ್ತೆ, ಮುಖ ಕಪ್ಪಾಗುತ್ತೆ. ಮತ್ತೆ ಸರಿ ಮಾಡ್ಕೋಬೇಕು ಅಂತಂದರೆ ನಮ್ಗೆ ತುಂಬ ಕಷ್ಟ ಆಗುತ್ತೆ. ಆದ್ದರಿಂದ ನಿಮ್ಮ ಸ್ಕಿನ್ನನ್ನು ಕೇರ್ ಮಾಡಬೇಕು, ಚೆನ್ನಾಗಿರಬೇಕು ಅಂತಂದರೆ ಆದಷ್ಟು ಬಿಸಿಲಿಗೆ ಓಡಾಡೋಕ್ಕಿಂತ ಮುಂಚೆ ಯಾವುದಾದ್ರೂ ಒಳ್ಳೆಯ ಸನ್ಸ್ಕ್ರೀನ್ ಲೋಷನನ್ನು ಹಚ್ಕೊಳ್ಳಿ. ಥ್ಯಾಂಕ್ಸ್ ಎಲ್ರಿಗೂ.